ಎಲ್ಲಿ ನುಗ್ಗಿಸ್ತೀಯ ಮಂದಿಗೆ ಬದಿದಲ್ಲಿ ತಗದು ಸುಟ್ಟಾಕ್ರೆ ಗಾಡಿಯ ಬೇವರ್ಸಿ ಸುಳೆ ಮಗಂದ ಅಲ್ಲ ಅಲ್ಲಿ ಒಂದು ಬೈಕ್ ಹೋಗ್ತಾ ಇದೆ ಅದಕ್ಕೆ ಸೈಡ್ ಹೊಡ್ಕೊಂಡು ಏನ್ ಟರ್ನಿಂಗ್ ಇದು ಅವ್ರು ಆ ಕಡೆ ಹೋಯ್ತಾ ಇದ್ದಾರೆ ಅಂತ ಅರ್ಜೆಂಟ್ ಏನು ಈ ಕಡೆ ಒಂದು ಗಾಡಿ ಬರಕ್ಕೆ ಇವ್ರಿಗೆ ಸೈಡ್ ಕುತ್ಕೊಡ್ರಿ ಬನ್ನಿ ಕೈಗೆ ನೋಡಿ ಇಲ್ಲೆಲ್ಲ ಹೋಗಿದೆ ಈಗ ಹೆಂಗೆ ಗಾಡಿ ಡ್ಯಾಮೇಜ್ ಅಕ್ಕ ತೆಗೀರಿ ಗಾಡಿ ತಗೊಂಡೇ ಮಾಡೋಣ ಕೊಡ್ತೀಯ 50 ಲಕ್ಷ ರಿಪೇರಿ ಮಾಡ್ಸಕ್ಕೆ ಬಂದು ನಿಂತಿರೋರು ಕೊಡಂಗಿದ್ರೆ ನ್ಯಾಯ ಮಾತಾಡಕ್ ಬನ್ನಿ ಸರಿ ನೀನ್ ಫೋನ್ ತಗೋಬೇಡ ಇರೋ ಹೇಳ್ತೀನಿ ಗಾಡಿ ಹಾಕ್ತೇನೆ ಅವನು ಗಾಡಿ ಸೀಸ್ ಮಾಡಿ ಹೇಳ್ತೀನಿ ಗಾಡಿ ಹೇಳ್ತೀನಿ ಅವ್ನು ಬೈಕ್ ಮುಟ್ಬೇಡ ಅಂತ ಹೇಳು ಅವನಿಗೆ ಸಾಲಿಗ್ರಾಮ ಎಷ್ಟೇ ಬರುತ್ತೆ ಹೇಳ್ತೀನಿ ಗಾಡಿ ಸ್ಕೂಟ್ರ್ ಆಕ್ಸಿಡೆಂಟ್ ಏನೂ ಆಗಿಲ್ಲ ಸದ್ಯ ಏನು ಆಗಿಲ್ಲ ಕಂಟ್ರೋಲ್ ಮಾಡಿಬಿಟ್ರು ಕಂಟ್ರೋಲ್ ಮಾಡಿದ್ರು 1.5 ಕೋಟಿ ಗಾಡಿ ಇದು 1.5 ಕೋಟಿ ರೂಪಾಯಿ ಗಾಡಿ ತಗೊಂಡು ಡ್ಯಾಮೇಜ್ ಮಾಡಿಕೊಂಡು ಈ ಗಾಡಿನೂ ಬಂತು ಈ ಕಡೆ ಆ ಕಡೆಯಿಂದ ಅವ್ರು ಹೋಯ್ತಾವ್ರ ಒಂದು ಗಾಡಿ ಲೆಫ್ಟ್ ಸೈಡ್ ಗಾಡಿ ಬರ್ಬೇಕಾ ನೀವು ಅವ್ನು ಹತ್ತಿಂದ ಬರ್ತಿದ್ದ ನಾವು ಬಂದಿದ್ದ ಆ ಕಡೆಯಿಂದ ನಿಮ್ ರೂಟ್ ಲೆಫ್ಟ್ ನೀವು ಬಂದಲ್ಲಿ ಲೆಫ್ಟ್ ಬರೋದು ಇಲ್ಲಿ ಬಸ್ ಬರ್ತೀವಿ ರೈಟ್ ಅಲ್ಲಿ ಬರ್ತಾರ ಗಾಡಿ ಬರ್ತೀವಿ ಅಕ್ಕಿ ಈ ಕಡೆ ಹಲೋ ಅವ್ನು ಯಾರ ಬೈಕಲ್ಲಿ ಅಡ್ಡ ಬಂದು ನನ್ನ ಗಾಡಿ ಎಲ್ಲ ಫುಲ್ ಡ್ಯಾಮೇಜ್ ಆಗೋಯ್ತು ಕಣ ಅವನು ಅಲ್ಲಿ ಪೊಲೀಸ್ ಬರಕ್ಕೆ ಹೇಳಿಲ್ಲ ನಂಗೆ ಒಂಚೂರು ಸ್ಟೇಷನ್ ಅರ್ಜೆಂಟ್ ಇಲ್ಲನೇ ಬರಕ್ಕೆ ಹೇಳಿಲ್ಲ ನಾನು ಕಂಪ್ಲೇಂಟ್ ಮಾಡ್ಬಿಟ್ಟು ಹೋಗ್ಬೇಕು ನಾನು ನೋಡೋಕೆ ಒಳಿಕಾಗ್ಲಿಲ್ಲ ನನಗೇನು ಎಲ್ಲಿ ಬರುತ್ತೆ ಇದು ಸ್ಟೇಷನ್ನು ಆ ಕಡೆ ಹೋಗ್ಬೇಕು ತಾನೆ ಬರೋರು ಈ ಕಡೆ ಬರಕ್ಕೆ ಹೇಳ್ತಾರೆ ಅವನರ್ವೆ ಗಾಡಿ ಬಂತಲ್ಲ ಅದರಿಂದ ಇವನು ಏನ್ ಮಾಡಿದ್ರೆ ಹಿಂಗ್ ಬಂದ್ಬಿಟ್ಟ 1.5 ಕೋಟಿ ರೂಪಾಯಿ ಗಾಡಿ ಯಾವನಾರು ಎಷ್ಟು ಡ್ಯಾಮೇಜ್ ಮಾಡಿ ನೋಡಿ ಇಲ್ಲಿ ಈ ಗಾಡಿ ಬೋರ್ಡ್ ಇಲ್ಲ ಇದಿಲ್ಲ ಸ್ಕ್ರಾಚು ಸಾಯಂಗಿದ್ರೆ ನೀ ಸಾಯ್ಬೇಕಾಗಿತ್ತು ಬಸ್ಸಿಗೆ ಸಿಗಾಕೊಂಡು ನನ್ನ ಕಾಲ್ ಡ್ಯಾಮೇಜ್ ಮಾಡಕ್ತೀನಿ ಅವನು ಬಂದ್ಬಿಡ್ತಲ್ಲ ಈಗ ಏನ್ ಮಾಡಿದ್ರೆ ಭವನಿ ಮೇಡಮ್ ಪಿ ಮಾತಾಡ್ತಾರೆ ಸರ್ ಇಲ್ಲಿ ಕಾರ್ಯಕ್ರಮ ಇಲ್ಲೇ ಅಂತೀವಿ ಬನ್ನಿ ಸರ್ ಹಾಂ ಬೇಗ ಬೇಗ ಅಲ್ಲ ನೀನು ಆ ಕಡೆಯಿಂದ ಬರ್ತಿದ್ದ ಹಿಂಗೆ ಸೈಡಲ್ಲಿ ಹೋಗೋದಲ್ಲ ಲೆಫ್ಟ್ ಸೈಡ್ ಅಲ್ಲಿ ಬರ್ಬೇಕು ರೈಟ್ ಸೈಡ್ ಅಲ್ಲಿ ಬರ್ತಾನೆ ರೈಟ್ ಸೈಡ್ ಬರ್ತಾರ ನಾವು ಗಾಡಿ ಅವಾಯ್ಡ್ ಮಾಡವ್ರೆ ಸರಿ ಆಯ್ತು ಇಲ್ಲ ಅಂತಿದ್ರೆ ಏನ್ ಕತೆ ಉಳಿಯದ ಅವ್ನು ಸತ್ತೋಯ್ತಾನೆ ಅಂತ ಅವನ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ 1.5 ಕೋಟಿ ರೂಪಾಯಿ ಗಾಡಿ ಯಾವನ್ ಡ್ಯಾಮೇಜ್ ಕೊಡ್ತಾನೆ ಈಗ ಅಲ್ಲ ಅದೇ ಅಕ್ಕ ಯಾರಿಗೆ ಯಾರು ತೊಂದ್ರೆ ಇಲ್ಲ ಅವ್ರ
ಬೋರ್ಡ್ ಹಾಕಿಲಿ ತೆಗಿಯೋದು ತೆಗಿ ಸರಿ ಅವ್ರಿಬ್ರನ್ನ ಬಾಯ್ ಕಡೆ ನೀನು ಬರ್ರಿ ನೀವು ಏ ಬಾಯ್ ನೀನು ಓಪ ಅವರೆಲ್ಲ ಈ ಕಡೆ ನೀನು ಬೈಕ್ ಪಕ್ಕ ನಿಂತ್ಕೊ ನಂಬರ್ ಬರ್ಲಿ ಇನ್ನೊಂಚೂರು ಈ ಕಡೆ ಬಾ ಇನ್ನೊಬ್ರು ಇದ್ದವ್ರು ಯಾರು ಎಲ್ರಿ ಇಲ್ಲ ನಾವ್ ಅಯ್ಯೋ ಇನ್ನೊಬ್ರು ಇವರೇ ಅಲ್ವಾ ಕರೀಲಿ ಅವ್ರನ್ನ ಬನ್ನಿ ಬರ್ರಿ ನಿಂತ್ಕೊಳ್ರಿ ನೀವು ಬರ್ರಿ ನೀವೆಲ್ಲ ಬೈಕಲ್ಲಿ ಇದ್ದವರು ನೀವ್ ಯಾಕಂದ್ ಬರ್ರಿ ರೀ ನಾನ್ ಬೈಕಲ್ಲಿ ಇದ್ದೆ ನಿಂತ್ಕೊಳ್ಳಿ ಗೊತ್ತಾಯ್ತು ಓಡಿಸ್ತಿದ್ದಾರೆ ಅವರು ಮಾಡ್ತಾರ ಅವರು ಹೆಚ್ಚು ಕಡಿಮೆ ಅಷ್ಟು ದೂರದಿಂದ ಕಂಟ್ರೋಲ್ ಮಾಡಿದ್ದೀವಿ ಗಾಡಿನ ಟೈರ್ ಉಚ್ಕೊಂಡು ಈ ಕಡೆ ನೋಡಿ ಗೊತ್ತಾಗುತ್ತೆ ಟೈರ್ ಉಚ್ಕೊಂಡು ಅಷ್ಟು ದೂರದಿಂದ ಕಂಟ್ರೋಲ್ ಮಾಡಿರೋದು ಏನ್ ಬೈಕ್ ಓಡಿಸಿ ಅದಕ್ಕೆ ನೀತಿ ಮಿತಿ ಇಲ್ವಾ ಏನ್ ನಿನಗೆ ರೈಟ್ ಸೈಡ್ ಬರಕ ನಿಂಗೆ ರೂಲ್ಸ್ ಇರೋದು ಲೆಫ್ಟ್ ಸೈಡ್ ತಾನೇ ನೀವು ಓಡಾಡ್ಬೇಕು ಆ ಕಡೆ ಓಡಾಡೋರು. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.